ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ ಐತಿಹಾಸಿಕ ವಿವೇಕ ಸ್ಮಾರಕಕ್ಕೆ ಮಂಗಳೂರಿನ ಹೆಸರಾಂತ ಲೆಕ್ಸಾ ಲೈಟಿಂಗ್ ಸಂಸ್ಥೆಯು ಆಕರ್ಷಕ ದೀಪಾಲಂಕಾರ ವ್ಯವಸ್ಥೆ ಮಾಡಿದೆ. ಈ ಮೂಲಕ ವಿವೇಕ ಸ್ಮಾರಕವು ಇನ್ನಷ್ಟು ಮೆರುಗು ಪಡೆಯುವಂತೆ ಮಾಡಿದೆ. ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಅವರು ಈ ಭವ್ಯ ಸ್ಮಾರಕವನ್ನು ಅದ್ಧೂರಿಯಾಗಿ ಉದ್ಘಾಟಿಸಿದ್ದಾರೆ. ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯನ್ನು ಜಗತ್ತಿಗೆ ಸಾರುವ ಈ ವಿವೇಕ ಸ್ಮಾರಕವು ಇದೀಗ ನಯನ ಮನೋಹರವಾಗಿ ಕಂಗೊಳಿಸುತ್ತಿದೆ. ವಿಶೇಷ ಅಂದ್ರೆ ಈ ಐತಿಹಾಸಿಕ ಸ್ಮಾರಕಕ್ಕೆ ದೀಪಾಲಂಕಾರದ ವ್ಯವಸ್ಥೆ ಮಾಡಿರುವುದು ಮಂಗಳೂರಿನ ದೀಪಾಲಂಕಾರ ಸಂಸ್ಥೆ ಲೆಕ್ಸಾ ಲೈಟಿಂಗ್. ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಭೇಟಿ ನೀಡಿದ ಸವಿನೆನಪಿಗಾಗಿ ನಿರ್ಮಿಸಲಾಗಿರುವ ಈ ಸ್ಮಾರಕವು ವಾಸ್ತುಶಿಲ್ಪದ ದೃಷ್ಟಿಯಿಂದ ಅತ್ಯಂತ ವಿಶಿಷ್ಟವಾಗಿದೆ. ಈ ಕಟ್ಟಡದ ಸೌಂದರ್ಯವನ್ನ ದುಪ್ಪಟ್ಟು ಹೆಚ್ಚಿಸಲು ಮಂಗಳೂರಿನ ಜಗತ್ಪ್ರಸಿದ್ಧ ಲೆಕ್ಸಾ ಲೈಟಿಂಗ್ ಸಂಸ್ಥೆಯು ಅತ್ಯಾಧುನಿಕ ಹಾಗೂ ಶಕ್ತಿ ಸಮರ್ಥ ಲೈಟಿಂಗ್ ವ್ಯವಸ್ಥೆಯನ್ನ ಅಳವಡಿಸಿದೆ. ಜಾಗತಿಕ ಮಟ್ಟದಲ್ಲಿ ತನ್ನ ಬೆಳಕಿನ ವಿನ್ಯಾಸಕ್ಕೆ ಹೆಸರಾದ ಲೆಕ್ಸಾ ಲೈಟಿಂಗ್ ಸಂಸ್ಥೆಯು ವಿವೇಕ ಸ್ಮಾರಕದ ಪ್ರತಿಯೊಂದು ಮೂಲೆ ಮೂಲೆಯೂ ರಾತ್ರಿ ವೇಳೆಯಲ್ಲಿ ದೈವಿಕ ಹಾಗೂ ಭವ್ಯ ನೋಟ ನೀಡುವಂತೆ ವಿನ್ಯಾಸಗೊಳಿಸಿದೆ. ಪ್ರಧಾನಿ ಮೋದಿ ಅವರ ಕೈಯಿಂದ ಉದ್ಘಾಟನೆಗೊಂಡಿರುವ ಈ ಸ್ಮಾರಕಕ್ಕೆ ಲೈಟಿಂಗ್ ನೀಡುವ ಮೂಲಕ ಮಂಗಳೂರಿನ ಈ ಸಂಸ್ಥೆಯ ಬಗ್ಗೆ ರಾಜ್ಯವೇ ಹೆಮ್ಮೆ ಪಡುವಂತಾಗಿದೆ.